ಇಂದು ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಗಳು ಕುಕ್ಕೆ ಸುಬ್ರಹ್ಮಣ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್-19 ಲಸಿಕೆ ಪಡೆದರು. ಈಗಾಗಲೇ ಕೊರೋನಾ ಎರಡನೇ ಅಲೆ ಶುರುವಾಗಿದ್ದು ದೇಶದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಕೊರೋನಾ ಕೇಸುಗಳು ಮತ್ತೆ ದೃಢವಾಗ್ತಿವೆ. ಈ ಹಿನ್ನೆಲೆಯಲ್ಲಿ ಇಂದು ಕುಕ್ಕೆ ಸುಬ್ರಹ್ಮಣ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಶ್ರೀಗಳು ಮೊದಲ ಡೋಸ್ ವ್ಯಾಕ್ಸಿನೇಷನ್ ಅನ್ನು ಹಾಕಿಸಿಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು ಎಲ್ಲ ಸಾರ್ವಜನಿಕರು ಲಸಿಕೆ ಹಾಕಿಸಿಕೊಳ್ಳಿ, ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಹೊರತುಂಬಿಸಿರತಕ್ಕಂತಹ ಸರ್ಕಾರಿ ಆಸ್ಪತ್ರೆ ಏನಿದೆಯೋ ಇಲ್ಲಿ ಕೋವಿಡ್-19 ನಿವಾರಣೆಗೆ ಮಾಡತಕ್ಕಂತಹ ಅಭಿಯಾನ ಒಳ್ಳೆಯ ಯಶಸ್ವಿಯಾಗಿ ಆಗಬೇಕಾಗಿದೆ. ಕೋವಿಡ್ ಶೀಲ್ಡ್ ಎಂಬ ಏನು ಭಾರತೀಯ ಮೂಲದ ಔಷಧಿ ಇದೆ, ಇದು ಕೊರೋನಾ ತಡೆಗಟ್ಟುವಲ್ಲಿ ಅತ್ಯಂತ ಸಫಲವಾದ ಸುರಕ್ಷಿತವಾಗಿರತಕ್ಕಂತಹ ಔಷಧಿ ಅಂತ ಹೇಳೋದು ಜಾಹೀರಾಗಿದೆ. ಇವತ್ತು ಪ್ರಪಂಚದಾದ್ಯಂತ ಹರಡುತ್ತಾ ಇರತಕ್ಕಂತಹ ಏನು ಕೋವಿಡ್ ಕಾಯಿಲೆ ಇದೆಯೋ ಅದು ಈಗ ಎರಡನೇ ಅಲೆಯನ್ನು ವ್ಯಾಪಿಸುತ್ತಾ ಅನೇಕ ಮಂದಿಗೆ ಭಯವನ್ನು ಉಂಟು ಮಾಡುವಂಥ ಪ್ರಸಂಗದಲ್ಲಿದೆ. ಹಾಗಿರಬೇಕಾದ್ರೆ ಸರ್ಕಾರ ಏನು ಈ ಪ್ರಯೋಜನವನ್ನು ಸಾರ್ವಜನಿಕರಿಗೆ ಕೊಟ್ಟಿದೆಯೋ ಇದನ್ನು ಸ್ವಯಂ ಪ್ರೇರಿತರಾಗಿ ಅವರು ತೆಗೆದುಕೊಂಡು 45 ವರ್ಷ ಮೇಲ್ಪಟ್ಟವರಿಗೂ ಕೂಡ ಈಗ ಅವಕಾಶ ಇರೋದ್ರಿಂದ ಎಲ್ಲರೂ ಕೂಡ ಇದನ್ನು ಸ್ವಯಂ ಪ್ರೇರಿತರಾಗಿ ತೆಗೆದುಕೊಂಡು ಈ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲ ರೀತಿಯೂ ಕೂಡ ಆರೋಗ್ಯದ ವಿಷಯದಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಿಕೊಳ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ.